ಗ್ರಾಮ ಪಂಚಾಯತ್ ಸಾರ್ವಜನಿಕ ಚುನಾವಣೆಯ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಇಂದು ನಡೆಯುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು, ಬಂಟ್ವಾಳ, ಮೂಡಬಿದ್ರೆ ತಾಲೂಕು ವ್ಯಾಪ್ತಿಯಲ್ಲಿ ಇಂದು ಮತದಾನ ಆರಂಭವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 106 ಗ್ರಾಮ ಪಂಚಾಯತ್ಗಳ 1631 ಮತಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ. 3845 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬೆಳಗ್ಗೆಯಿಂದಲೇ ಮತದಾರರು ಮತಗಟ್ಟೆಗಳತ್ತ ಧಾವಿಸುತ್ತಿದ್ದು ಮತದಾನ ಪ್ರಕ್ರಿಯೆ ಆರಂಭದಿಂದಲೇ ಚುರುಕು ಪಡೆದಿದೆ. ಬೆಳಗ್ಗೆ 9 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಟ್ಟು 14.48% ಮತದಾನ ನಡೆದಿದೆ. ಮಂಗಳೂರು 14.6%, ಮೂಡಬಿದ್ರೆ 15.64%, ಬಂಟ್ವಾಳ ತಾಲೂಕಿನಲ್ಲಿ 13.75% ಮತದಾನವಾಗಿತ್ತು. ಶಾಸಕರು, ಮಾಜಿ ಸಚಿವರಾದಿಯಾಗಿ ಪ್ರಭಾವಿಗಳು ಬೆಳಗ್ಗೆಯೇ ಮತದಾನದಲ್ಲಿ ಪಾಲ್ಗೊಂಡರು. ಶಾಸಕ ಯುಟಿ ಖಾದರ್ ಬುಳಿಯರ್ ರಂತಡ್ಕದ ಜಾರದಗುಡ್ಡೆ ಶಾಲೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸಿದರು. ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ನಿಗಮದ ಅಧ್ಯಕ್ಷ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ರೈ ಬುಳಿಯಾರ್ ಅವರು ಪಾನೇಲ ಬರಿಕೆ ಶಾಲೆಯಲ್ಲಿ ಮತ ಚಲಾಯಿಸಿದರು. ಮಂಗಳೂರು ತಾಲೂಕಿನ ಕುತ್ತಾರು ಶಾಲೆಯಲ್ಲಿ ಬೆಳಗ್ಗೆ 4:30ರಿಂದ ಪವರ್ ಕಟ್ ಆದ ಕಾರಣ ಚುನಾವಣಾ ಸಿಬ್ಬಂದಿ ಬೆಳಕಿಲ್ಲದೆ ಪರದಾಡಿದ ಪ್ರಸಂಗವೂ ನಡೆಯಿತು. ಬಳಿಕ ಕ್ಯಾಂಡಲ್ ಮತ್ತು ಮೊಬೈಲ್ ಟಾರ್ಚ್ನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಯಿತು. ಉಳ್ಳಾಲ ವ್ಯಾಪ್ತಿಯ ಹಲವು ಮತಗಟ್ಟೆಗಳಲ್ಲಿ ವಿದ್ಯುತ್ ಸಂಪರ್ಕದ ಕೊರತೆ ಇರುವ ಕಾರಣ ಚುನಾವಣಾ ಸಿಬ್ಬಂದಿ ಸಮಸ್ಯೆ ಎದುರಿಸುವಂತಾಯಿತು. ನನ್ನ ಮತದಾನ ಇರುವಂಥ ಬೂತ್ ನಲ್ಲಿ ಬಹುಶಃ ಆ ಒಂದು ವ್ಯಾಪ್ತಿಯಲ್ಲಿ ಸ್ಪರ್ಶಿಸಿದಂತಹ ಅತ್ಯುತ್ತಮವಾದ ಮತ್ತು ಜನರಿಗೆ ಸ್ಪಂದಿಸುವಂತಹ ಮತ್ತು ಸರ್ಕಾರದ ವಿವಿಧ ಸವಲತ್ತುಗಳೇನಿದೆ ಅದು ಜನಸಮ ಕಾಲ ಬುಡಕ್ಕೆ ಮುಟ್ಟಿಸುವಂತಹ ಮತ್ತು ಸರ್ಕಾರದ ಸವಲತ್ತು ಬರದಿದ್ದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಗೊಳಿಸಿ ಆ ಸವಲತ್ತನ್ನು ಮುಟ್ಟಿಸೋಕೆ ಪ್ರಯತ್ನ ಪಡುವಂಥ ಆ ವ್ಯಕ್ತಿತ್ವದಂಥ ಅಭ್ಯರ್ಥಿನ ಮತ ನಾವು ಕೊಟ್ಟಿದ್ದೇವೆ. ಗ್ರಾಮ ಪಂಚಾಯತ್ ಚುನಾವಣೆ ನಡೆಯುತ್ತಿದೆ. ಬಹಳ ಉತ್ಸಾಹದಿಂದ ಮತದಾರ ಬಾಂಧವರು ಚುನಾವಣಾ ಮತಕೇಂದ್ರಕ್ಕೆ ಬಂದು ಮತಗಟ್ಟೆಯಲ್ಲಿ ಮತವನ್ನು ಚಲಾಯಿಸುವಂತಹ ಒಂದು ತರಾತುರಿಯಲ್ಲಿ ಜನ ಇದ್ದಾರೆ. ಜನ ನಾನು ನೋಡಿದ ಪ್ರಕಾರ ಬದಲಾವಣೆ ಬಯಸಿದ್ದಾರೆ. ಇವತ್ತು ಕೇಂದ್ರದ ಸನ್ಮಾನ್ಯ ಮೋದಿಜಿಯವರ ಬಿಜೆಪಿ ನೇತೃತ್ವ ಸರ್ಕಾರ ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿ BS ಯಡಿಯೂರಪ್ಪರವರ ಸರ್ಕಾರ ನೀಡುತ್ತಿರುವಂತಹ ಜನಪರ ಯೋಜನೆಗಳನ್ನು ಜನ ಮನಗಂಡಿದ್ದಾರೆ. ಎಲ್ಲ ಜನರು ಕೂಡ ಇವತ್ತು ಬದಲಾವಣೆಯನ್ನು ಬಯಸಿ ಕಾಂಗ್ರೆಸ್ಸನ್ನು ಮುಕ್ತಗೊಳಿಸುವಲ್ಲಿ ಎಲ್ಲರೂ ಕೂಡ ಹೇಳುತ್ತಿರುವಂಥ ವಿಚಾರ ನೋಡುವಾಗ ಬಹಳ ಸಂತೋಷವಾಗ್ತದೆ. ನಾನು ಕೂಡ ಪ್ರಥಮ ಓಟನ್ನು ಚಲಾಯಿಸಿದ್ದೇನೆ. ನನಗೆ 100ಕ್ಕೆ 100 ವಿಶ್ವಾಸ ಉಂಟು. ಈ ಸಾರಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಬೆಂಬಲಿತ BJP ಬೆಂಬಲಿತ 278 ಅಭ್ಯರ್ಥಿಗಳು ನಾವು ನಿಲ್ಲಿಸಿದ್ದೇವೆ. ಅದರಲ್ಲಿ ನಿಯರ್ ಅಬೌಟ್ ಒಂದು 200 ಅಭ್ಯರ್ಥಿಗಳು ಅತ್ಯಂತ ಜಾಸ್ತಿ ಮತಗಳ ಅಂತರದಿಂದ ವಿಜಯ ಆಗ್ತಾರೆಂಬ ವಿಶ್ವಾಸ ನಮಗೆ ಉಂಟು.